ಸಿನಿಮಾದಲ್ಲಿ ನಿಮಗೆ ಮೊದಲೇ ಆರಂಭದಲ್ಲಿ ಅಶೋಕನಿಗೆ ದೆವ್ವ ಹೇಳಿದ್ರದ್ದು ಅಲ್ಲ ಅಂತ ಗೊತ್ತಿರ್ತಲ್ಲ. ಇದನ್ನು ನನಗೆ ಹೇಳಿರಲಿಲ್ಲ. ನನಗೆ ಹೇಳಿದೇನೆಂದರೆ, ನಿಮ್ಮ ಪಾತ್ರೆಯಿಂದ ನಿಮ್ಮ ಮಗನಿಗೆ ಸತ್ತ ಭೂತ ಹಿಡಿದಿದೆ, ಅದರಿಂದ ನೀವು ತುಂಬ ಎಲ್ಲರಿಂದ ಹೆಚ್ಚು ಹೆದರೋರು ನೀವು. ಬೇಬೆಕ್ಕನ ಗುಣಗಳು, ಅವಳ ವರ್ತನೆಗಳು, ಅವಳು ಹೇಗಿರ್ತಾಳೆ, ಒಂದು ಹಳ್ಳಿಯ ಹೆಂಗಸು, ಮತ್ತು ನೀವು ಆ ಥರದ ಹೆಂಗಸರಿದೆ, ನೀವು ಕಲ್ಪಿಸ್ಕೊಳ್ಳಿ, ನೋಡ್ಕೊಳ್ಳಿ ಇನ್ನು ಮುಂದೆ ಅಂತೆಲ್ಲ ಹೇಳಿದರು. ಗುರೂಜಿ ಮಾತಾಡ್ತಿರೋದು ಅಲ್ಲ ರಾಜ್ಬಿ ಶೆಟ್ಟಿಯವ್ರು ನನ್ನ ಹತ್ರ ಮಾತಾಡ್ತಿರೋ ಅನ್ನೋ ಸಂಶಯ ಬರುವ ರೀತಿಯಲ್ಲಿ ಕೆಲವು ಸಂದರ್ಭಗಳು ಬರೋದು. ಆ ಮೂರು ಎಷ್ಟು ಚಂದ ಅನ್ನೋದು, ಆ ಚಂದ ಅಂದರೆ ಈ ಎಲ್ಲವೂ ಕೂಡ ಬರ್ತದೆ ಅಂತ ನಾನು ತಿಳ್ಕೊಳ್ಳೋದು. ಈ ನೈಟ್ಗಳು, ಇದು ಅವ್ರು ಬದುಕೋ ರೀತಿ, ಆ ಬೇಬೆಕ್ಕನ ಹೆದರಿಕೆ ಇರ್ಬೋದು, ಅವಳು ಓಡೋದಿರ್ಬೋದು, ಅಥವಾ ಊರಿನ ಅಶೋಕನ ಗೆಳೆಯರಿರ್ಬೋದು, ಆ ಗೋಡಂಗಡಿ ಇರೋದು ಎಲ್ಲ ಸೇರಿ ಎಲ್ಲಿ ಹೋದರೂ ಕೂಡ ಈಗ ನೋಡಿಕೊಳ್ಳಿ ನೀವು ಬೇಬೇಕಲ್ಲ ಸೂ ಫ್ರಮ್ ಸೋ ಅಂತ ಕೇಳ್ತಾರೆ. ಇದರ ಬಗ್ಗೆ ಖುಷಿ ಇದೆ ನನಗೆ. ಸೂ ಫ್ರಮ್ ಸೋ ಸಿನಿಮಾದ ಜರ್ನಿ ಯಾವಾಗ ಆರಂಭ ಆಗಿತ್ತು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾಕೆಂದರೆ ಸೂ ಫ್ರಮ್ ಸೋ ಸಿನಿಮಾಗೋಸ್ಕರ ಸೂ ಫ್ರಮ್ ಸೋ ತಂಡ ನಮ್ಮ ಮಂಗಳೂರು ಜಿಲ್ಲೆ, ಉಡುಪಿ ಜಿಲ್ಲೆ ಇರ್ಬೋದು, ಹಲವಾರು ಕಡೆಯಲ್ಲಿ ಹೋಗಿ ಕಲಾವಿದರನ್ನು ಕರೆಸಿ ಸ್ಕ್ರೀನ್ ಟೆಸ್ಟ್ ಮಾಡಿ ಎಲ್ಲ ನೋಡಿದಾರಂತೆ. ಅಲ್ಲಲ್ಲಿ ಬಂಟ್ವಾಳ ಇರ್ಬೋದು, ಬೇರೆ ತುಂಬ ಕಡೆ ಮಡಂತಿಯಾರಿಗೆ ಹೋಗಿದಾರಂತೆ. ಹಾಗೆ ಇದು ನಂತರದಲ್ಲಿ ನಾನು ಶೂಟಿಂಗ್ ಹೋದಾಗ ಗೊತ್ತಾಗಿರೋದು. ಈ ಪಯಣ ನಡೆದಿದೆ. ಆದರೆ ನಾನು ಅಲ್ಲಿ ಹೋಗೋದು ಮೊದಲೇ ಅದು ದೈವ ನಿರ್ಣಯ ಇರಬೇಕು ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾನು ಆಫೀಸಲ್ಲಿ ಆ ದಿನ ಕೂತಿದ್ದೆ, ನಂದೇನೋ ಬಸ್ಸಿನ ಲೆಕ್ಕಾಚಾರಗಳಲ್ಲೇ ಇರುವಾಗ ಒಂದು ಅಕಸ್ಮಾತ್ ಫೋನ್ ಬಂತು. ರೋಹಿತ್ ಅನ್ನೋರು ಫೋನ್ ಮಾಡಿದರು. ಆಗ ಅಪರಿಚಿತ, ಈಗ ತುಂಬ ಆತ್ಮೀಯರವರು ಸಹ, ನನ್ನ ತಮ್ಮ ಅಂತಾರೆ. ಅವ್ರು ಫೋನ್ ಮಾಡಿ, ನಾವೊಂದು ಸಿನಿಮಾ ಮಾಡ್ತಿದ್ದೇವೆ, ಕನ್ನಡ ಸಿನಿಮಾ, ನೀವು ಅಭಿನಯಿಸ್ತೀರಂತೆಲ್ಲ, ನಿಮ್ಮನ್ನೊಮ್ಮೆ ಭೇಟಿಯಾಗ್ಬೋದಾ ಅಂತ ಕೇಳಿದರು. ನಾನು ಯಾರೋ ಬೆಂಗಳೂರಿನ ಕಡೆಯಿಂದ ಕನ್ನಡ ಸಿನಿಮಾಕ್ಕೆ ಬಂದಿರೋರು ಅಂತ ಅಂದ್ಕೊಂಡೆ. ಸರಿ ಎಲ್ಲಿ ಅಂತ ಕೇಳಿದೆ. ಅದಕ್ಕೆ ನೀವು ಮಂಗಳೂರಿಗೆ ಬರ್ಬೋದಾ ಅಂತ ಕೇಳಿದರು. ನಾನು ಅಂದ್ಕೊಂಡು, ನಾನು ಕೆಲವು ಈ ಥರ ಬಿಟ್ಟದ್ದು ಇದೆ ಪಾತ್ರಗಳನ್ನು, ಅಂದರೆ ನನ್ನ ಒತ್ತಡ, ಕೆಲಸದ ಒತ್ತಡ ಇದರಿಂದ, ಅಯ್ಯೋ ಮತ್ತೆ ಮಂಗಳೂರಿಗೆ ಹೋಗೋದು ಯಾರು ಅಂತ ಅಂತ ಇಟ್ಟೆ ಫೋನು, ಮರ್ತು ಬಿಟ್ಟಿದ್ದೆ. ಮರುದಿನ ನನ್ನ ಮಗ ನನ್ನ ಹತ್ರ ಮಾತಾಡುವಾಗ ಈ ಸಿನಿಮಾ ಅಂತ ಬಂದಾಗ, ನಿನ್ನೊಂದು ಫೋನ್ ಬಂದಿತ್ತು ಸಿನಿಮಾಗೆ, ಯಾರ ಗೊತ್ತಿಲ್ಲ, ಸಿನಿಮಾ ಮಾಡ್ತಿದ್ದಾರಂತೆ ಒಂದು ಪಾತ್ರ. ಅಯ್ಯೋ ಆಯಿತು ಹೇಳಮ್ಮ, ಯಾಕೆ ನಂಬರ್ ಅಂತ ಮತ್ತೆ ಹುಡುಕಿ ನೋಡುವಾಗ ಅವ್ನು ಹೇಳ್ದ, ನೀನು ಶುಕ್ರವಾರ ಬರ್ತೇನೆ, ಇದು ಬುಧವಾರ ಇರಬೇಕು ಮೋಸ್ಟ್ಲಿ, ಶುಕ್ರವಾರ ಬರ್ತೇನೆ ಅಂತ ಹೇಳು, ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೇನೆ ಅಂತ ನನ್ನ ಮಗ ಹೇಳ್ದೆ. ನಾನು ಮತ್ತೆ ಅವರಿಗೆ ಫೋನ್ ಮಾಡಿದೆ. ಗೊತ್ತಿಲ್ಲದೆ ನಾನು ತುಳುವಿನಲ್ಲಿ ಮಾತಾಡಿ ಶುರು ಮಾಡಿದೆ. ನಿಜವಾಗಿ ಅವ್ರು ಇಲ್ಲಿ ಅವರು ಸಿನಿಮಾ ಮಾಡ್ತಿರೋದು ನಂಗೆ ಗೊತ್ತೇ ಇಲ್ಲ. ಅದು ಯಾಕೆ ಮಾತಾಡಿದ್ನೋ ಗೊತ್ತಿಲ್ಲ, ಅಥವಾ ಮಂಗಳೂರು ಅನ್ನುವಂಥ ಪದದಿಂದಾಗಿ ನಂಗೆ ಹಾಗೆ ಅನ್ನಿಸ್ತೇನೋ. ಹೇಳಿದೆ, ಶುಕ್ರವಾರ ನಾನು ಬರ್ತೇನೆ ಮಧ್ಯಾಹ್ನ ನಂತರ ಅಂತ ಹೇಳಿದೆ. ಅವರು ಆಯಿತು, ಇಂಥ ಜಾಗಕ್ಕೆ ಬಂದು ನಮಗೆ ಫೋನ್ ಮಾಡಿ ಅಂತ ಹೇಳಿದರು. ನನ್ನ ಮಗನನ್ನು ಕರ್ಕೊಂಡು ಹೋದೆ. ಯಾವ ಸಿನಿಮಾ, ಏನು, ಯಾರು ನಿರ್ದೇಶಕರು, ಅಥವಾ ಯಾವ ಪ್ರೊಡಕ್ಷನ್ ಸಂಸ್ಥೆಯಿಂದ ಆಗ್ತಾ ಉಂಟು, ಲೈಟರ್ ಬುದ್ಧ, ಇದೆಲ್ಲ ಏನೂ ಗೊತ್ತಿಲ್ಲ ನನಗೆ. ಅಲ್ಲಿ ಹೋಗಿ ಫೋನ್ ಮಾಡಿದಾಗ ನನಗೆ ಎಲ್ಲಿ ಹೋಗಬೇಕು ಗೊತ್ತಿಲ್ಲ. ಆಗ ಅಲ್ಲಿ ಅವರು ಹೇಳಿದರು, ರಾಜ್ ಶೆಟ್ಟಿ ಆಫೀಸ್ ಅಂತ ಕೇಳಿ ಹೇಳ್ತಾರೆ. ಆಗ ನನ್ನ ಮಗ ಹೇಳಿದೆ, ಅಮ್ಮ ರಾಜ್ ಶೆಟ್ಟಿ ಅಂತ ಹೇಳ್ತಿದ್ದಾರಲ್ಲ ಅಂತ ಹೇಳ್ದ. ನೋಡು ಹೋಗುವ ಅಂತ. ಅಲ್ಲಿ ಹೋದಾಗ ನನಗೆ JP ತುಮಿನಾಡ್ ಸರ್ ಸಿಕ್ಕಿದ್ರು. ಇದುವರೆಗಿನ ಪಯಣ ಒಂದು ರೀತಿ, ಒಬ್ಬ ಕಲಾವಿದೆಯಾಗಿ ಒಬ್ಬ ಮೇಷ್ಟ್ರ ಥರ ನಾನು ಅವ್ರ ಕಲ್ತದ್ದು ಬಹಳ. ಯಾವ ಮೊದಲ ಭೇಟಿ ಅಲ್ಲಿಂದಲೇ ನನಗೆ ಶಿಕ್ಷಣ ಅದಕ್ಕೆ ಆರಂಭ ಆಯಿತು ಅಂತ ನಾನು ತಿಳ್ಕೊಳ್ತೇನೆ. ಅವರು ಸೂ ಫ್ರಮ್ ಸೋದಲ್ಲಿ ಬರುವಂತಹ ಬೇಬಿ ಅಕ್ಕ ಅನ್ನುವಂಥ ಪಾತ್ರದ ಬಗ್ಗೆ ನನಗೆ ಹೇಳಿದರು. ಬೇಬಿ ಅಕ್ಕನ ಗುಣಗಳು, ಅವಳ ವರ್ತನೆಗಳು, ಅವಳು ಹೇಗಿರ್ತಾಳೆ, ಒಂದು ಹಳ್ಳಿಯ ಹೆಂಗಸು, ಮತ್ತು ನೀವು ಆ ಥರದ ಹೆಂಗಸರಿದೆ, ನೀವು ಕಲ್ಪಿಸ್ಕೊಳ್ಳಿ, ನೋಡ್ಕೊಳ್ಳಿ ಇನ್ನು ಮುಂದೆ ಅಂತೆಲ್ಲ ಹೇಳಿದರು. ಮತ್ತು ಅದರಲ್ಲಿ ಬರುವಂಥ ಒಂದು ದೃಶ್ಯದ ಬಗ್ಗೆ ಅಭಿನಯಿಸ್ಬೋದಾ ಅಂತ ಕೇಳಿದರು. ಅಭಿನಯಿಸಿ ಅಂತ ಹೇಳಿದರು. ಅಭಿನಯ ಮಾಡಿದೆ. ಕೊನೆಗೆ ಅವರಿಗೆ ಆ ಪಾತ್ರಕ್ಕೆ ನಾನು ಆಗ್ಬೋದು ಅಂತ ಕಂಡಿದೆ. ಹಾಗೆ ಈ ಪಾತ್ರಕ್ಕೆ ನಮಗೆ ಆಗ್ಬೋದು, ನಿಮಗೆ ಆಗ್ಬೋದಾ ಅಂತ ಕೇಳಿದೆ. ನಾನು ಕೂಡ ಅದೇ ಖುಷಿಯಿಂದಲೇ ಒಪ್ಪಿಕೊಂಡಿದ್ದೆ. ಆಗ ಈ ಥರ ಒಂದು ಜಯಬೇರಿ ಬೇರ್ತದೆ ಅದರದ್ದು ಯಾವುದು ಗೊತ್ತಿಲ್ಲ, ಒಟ್ಟು ಒಂದು ಸಿನಿಮಾ ಒಪ್ಕೊಂಡಿದ್ದೇನೆ ಅಷ್ಟೇ. ಉಳಿದ ಸಿನಿಮಾಗಳು ಹೇಗೆ ಒಪ್ಪಿಕೊಂಡಿದ್ದೆ ಹಾಗೆ. ಆದರೆ ವ್ಯತ್ಯಾಸ ಅಂದರೆ ಈ ಸಿನಿಮಾದಲ್ಲಿ ನನಗೆ ಅದೇ, ನಾನು ಭೇಟಿಯಾದ ಮೊದಲ ಕ್ಷಣದಲ್ಲಿ ಒಬ್ಬ ಗುರು ಸಿಕ್ಕಿದ್ದ. ಅವರು ಹೇಳ್ತಾಯಿದ್ರು, ಅಂದರೆ ನನ್ನ ಅಭಿನಯದ ಕೆಲವು ಅದನ್ನು ಸರಿಪಡಿಸಿಕೊಳ್ಳುವ ಬಗ್ಗೆ. ಅಂದರೆ ನನಗೆ ಗೊತ್ತಿರಲಿಲ್ಲ, ನಮ್ಮ ಕಣ್ಣಿನ ಚಲನೆ ಇರ್ಬೋದು, ಇಂಥದ್ದೆಲ್ಲ ಅವರದು ಆ ಸೂಕ್ಷ್ಮಗಳನ್ನು ಆ ಕ್ಷಣದಲ್ಲಿ ಹಿಡಿದು, ನೀವು ಇಂಥ ತಪ್ಪುಗಳನ್ನು ಮಾಡ್ತಾ ಇದ್ದೀರಿ, ಇದನ್ನೊಂದು ಸರಿ ಮಾಡ್ಬೋದು. ಬೇಬಿ ಆ ಕಲ್ಪನೆಗೆ
ನಾನು ಹೊಂದ್ಕೊಳ್ತಿದ್ದೇನೋ ಅಥವಾ ಅದರ ಮೊದಲೇ ಯಾರೋ ಬೇರೆ ಇದ್ರೇನೋ ಗೊತ್ತಿಲ್ಲ ನನಗೆ. ಯಾಕಂದರೆ ತುಮಿನಾಡು ಸಾರಿಗೆ ಕೂಡ ಅವರು ಕೂಡ ನಾಟಕದಲ್ಲಿ ಇರೋದ್ರಿಂದ ಅವ್ರಿಗೆ ಬೇಕಾದಷ್ಟು ಜನ ಕಲಾವಿದೆಯರು ಕೂಡ ಪರಿಚಯ. ಆದರೆ ಅವರ ಕಲ್ಪನೆ ಏನೋ ಇದ್ದಿರ್ಬೋದು, ಬೇಬೇಕನ ಪಾತ್ರ ಹೀಗೆ ಇರಬೇಕು ಅಂತ. ಅದಕ್ಕೆ ನಾನು ಎಷ್ಟು ಮಟ್ಟದಲ್ಲಿ ಅದಕ್ಕೆ ಅವರಿಗೆ ಹೊಂದಿಕೆ ಆಗ್ತಿದ್ನೋ ಗೊತ್ತಿಲ್ಲ. ಅಂತೂ ನನ್ನನ್ನು ಆರಿಸಿದ್ದಾರೆ ಅವರು. ಅದರಿಂದ ನಾನು ಅದಕ್ಕೆ ಸೂಟ್ ಆಗ್ತೇನೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಅಂತ ನಾನು ತಿಳ್ಕೊಳ್ಳೋದು. ಅವ್ರಂಗತ ಹೇಳುವಾಗ ಹೇಳಿದರು, ಒಂದು ಮೇನ್ ರೋಲೇ ಕಥಾನಾಯಕನ ತಾಯಿಯ ಪಾತ್ರ, ಅವರದ್ದೇ ಮನೆಯದ್ದು ಕಥೆ ಇದು. ಅದರಿಂದ ಅವರ ಮಗನಿಗೆ ಈ ನಂತರದಲ್ಲಿ ಏನು ಸಿನಿಮಾದಲ್ಲಿ ನಿಮಗೆ ಮೊದಲೇ ಆರಂಭದಲ್ಲಿ ಅಶೋಕನಿಗೆ ದೆವ್ವ ಹೇಳಿದ್ರದ್ದು ಅಲ್ಲ ಅಂತ ಗೊತ್ತಿರ್ತಲ್ಲ, ಇದನ್ನು ನನಗೆ ಹೇಳಿರಲಿಲ್ಲ. ನನಗೆ ಹೇಳಿದೇನೆಂದರೆ, ನಿಮ್ಮ ಪಾತ್ರೆಯಿಂದ ನಿಮ್ಮ ಮಗನಿಗೆ ಸತ್ತ ಭೂತ ಹಿಡಿದಿದೆ, ಅದರಿಂದ ನೀವು ತುಂಬ ಎಲ್ಲರಿಂದ ಹೆಚ್ಚು ಹೆದರೋರು ನೀವು. ಮತ್ತು ನೀವು ಆಲೋಚನೆ ಮಾಡಿಕೊಳ್ಳಿ, ಹಳ್ಳಿಯಲ್ಲಿರೋ ಪಾತ್ರಗಳು ಹೇಗೆ ಆ ರೀತಿ ಹೆಂಗಸರ ಸ್ವಭಾವಗಳು. ಅವ್ರಿಗೆ ಪಾಪ ಆ ನಾಟಕ ಮಾಡೋದು ಗೊತ್ತಿರೋದಿಲ್ಲ. ಬೇಬೇಕು ಅದೇ ರೀತಿ ನೋಡಿ ಪ್ರತಿಯೊಂದು ಸನ್ನಿವೇಶದಲ್ಲಿ. ಮೊದಲು ಆರಂಭದಲ್ಲಿ ನನ್ನ ಆ ಪಾತ್ರದ ಇಂಟ್ರೊಡಕ್ಷನ್ ಕೊಡುವಂಥದ್ದೇ, ಅದು ತಾಯಿ ಸತ್ತಾಗ ನೋಡಿ ಮಗಳಿಗೆ ಹೊಡೆದು ಅಂತ ಹೊಡೆದು, ಅದೇ ಯಾರೋ ನೋಡಿದ ಕೂಡಲೇ ಸ್ವಲ್ಪ ಜಾಸ್ತಿ ಓ ಅಂತ ಅಳುವಂಥದ್ದು, ಈ ಥರ ಎಲ್ಲ ನನ್ನ ಮನಸ್ಸಲ್ಲಿ ಸಹ ಒಂದು ಅವ್ರ ಕಲ್ಪನೆಯನ್ನು ಮೂಡಿಸಿದ್ರು, ಬೇಬೇಕ ಅಂದರೆ ಹೇಗೆ ಅಂತ. ಮತ್ತು ಸೇರ್ಪಡೆ ಅದೇ ಆಗಲೇ ನನಗೆ ಅಲ್ಲೇ ಡೇಟ್ ಕೊಟ್ಟಿದ್ದಾರೆ, ಯಾವ ಡೇಟಿಗೆ ಶೂಟಿಂಗ್ ಇದೆ ಅಂತ ಹೇಳಿ. ನಮ್ಮ ಇಲ್ಲೇ ಬೆಳ್ತಂಗಡಿ ಹತ್ತಿರ ಶೂಟಿಂಗ್ ಇತ್ತು, ನನಗೆ ಹತ್ತಿರನೂ ಆಗಿತ್ತು. ಅಲ್ಲಿ ಹೋದೆ. ಹೋಗಿ ಅದು ಒಂದು ಶೂಟಿಂಗ್ನ ಮಾಡುವಂತಹ ಒಂದು ಸಿನಿಮಾ ತಂಡ ಅಂತ ಹೇಳುವಾಗಿಂತ ನನ್ನ ಅನುಭವಕ್ಕೊಂದು ಒಂದು ಚಂದದ ಒಂದು ಕುಟುಂಬ. ಹಾಂ, ಅಲ್ಲಿರುವ ಎಲ್ಲರೂ ನಿರ್ದೇಶಕರಿರ್ಬೋದು, ಎಲ್ಲರೂ ಕೂಡ ಅಲ್ಲಿ ಕಲಾವಿದರು ಇರ್ಬೋದು, ಎಲ್ಲರೂ ಕೂಡ ಒಂದು ಮನೆಯ ಸದಸ್ಯರು. ಹಾಂ, ಊರಂದರೆ ಅಲ್ಲಿ ಒಂದು ಮನೆ ಒಳಗಡೆ ಇತ್ತು, ಹತ್ತಿರದಲ್ಲಿ ಬೇರೆ ಮನೆ ಇರಲಿಲ್ಲ. ಅವರದ್ದೇ ಮಗನ ಮನೆ ಒಂದು ಹತ್ತಿರ ಇತ್ತು, ಮತ್ತು ಊರಿನವ್ರು ಸ್ವಲ್ಪ ದೂರ ಆಗಾಗ ಬರುವುದು ಅಪರೂಪದಲ್ಲಿ ಬಿಟ್ಟರೆ. ಆ ಮನೆಯವರ ಸಹಕಾರ ಅಂತೂ ತುಂಬ ಚೆನ್ನಾಗಿತ್ತು. ಮತ್ತು ನಮ್ಮ ಸಿನಿಮಾದವರು ಕೂಡ ಹಾಗೆ ಎಲ್ಲರೂ ಎಲ್ಲೂ ಅದರಲ್ಲಿ ಮೇಲು ಕೀಳು ಭೇದ ಭಾವ ಇರ್ಬೋದು, ಅವನು ಆ ಥರ ಏನಿಲ್ಲ, ಎಲ್ಲರೂ ಒಂದೇ ಕುಟುಂಬದ ಸದಸ್ಯರು. ಅಷ್ಟು ಚೆನ್ನಾಗಿ ನೀವು ಸಿನಿಮಾದಲ್ಲಿ ಯಾವ ರೀತಿಯಲ್ಲಿ ಹಾಸ್ಯ ಅಥವಾ ಜೋಕ್ಸ್ ಬರ್ತಿತ್ತ, ಅದಕ್ಕಿಂತ ಹೆಚ್ಚಿನದು ಅಲ್ಲಿ ನಾವು ಚಿತ್ರೀಕರಣದ ಸಮಯದಲ್ಲಿ ಆ ವಾತಾವರಣ ಆ ಥರ ನಗು ಖುಷಿ ಈ ಥರ ಇದಿತ್ತು. ಆ ಲವಲವಿಕೆಯ ವಾತಾವರಣ ಅಲ್ಲಿ ತುಂಬಿಕೊಂಡಿತ್ತು. JP ಸರ್ ಕೂಡ ವಯಸ್ಸಿನಲ್ಲಂತೂ ತುಂಬ ಚಿಕ್ಕವ್ರ ಮಗನ ಹಾಗೆ. ಅದೇ ಒಬ್ಬ ಮೇಸ್ಟ್ರಾಗಿ ನನಗೆ ಮಾತ್ರ ಅಲ್ಲ, ನಾನು ತಿಳ್ಕೊಳ್ಳೋದು ಎಲ್ಲ ಪಾತ್ರಗಳಿಗೆ ಕೂಡ ಆ ಪಾತ್ರ ಹೇಗಿರಬೇಕು ಅನ್ನೋದನ್ನು, ಯಾಕಂದರೆ ಅವರೇ ಚಿತ್ರಕಥೆ ಮತ್ತು ಕತೆ ಬರೆದು ನಿರ್ದೇಶನ ಮಾಡಿರೋದ್ರಿಂದ ಅವರಿಗೊಂದು ಕಲ್ಪನೆ ಇದೇ ಥರ ಬರಬೇಕು ಅಂತಿದ್ದಿರಬೇಕು. ಆ ರೀತಿಯಾಗಿ ಅವರು ಸಿನಿಮಾವನ್ನು ತರಲಿಕ್ಕೆ ಪ್ರತಿಯೊಬ್ಬ ಕಲಾವಿದನಿಗೂ ಕೂಡ ಅವರ ಒಳಗೆ ಒಂದು ಭಾವನೆಯನ್ನು ಮತ್ತೆ ಅದನ್ನು ತುಂಬಿಸ್ತಾ ಇದ್ರು ಅಂತ ಅಂದ್ಕೊಳ್ತೇನೆ. ಮೊದಲಿನ ಒಂದಷ್ಟು ದಿನಗಳ ಶೂಟಿಂಗ್ ಆಗಿತ್ತು. ಆಗ ರಾಜ್ ಶೆಟ್ಟಿ ಸರ್ ಅವರು ಇರಲಿಲ್ಲ, ತುಮಿನಾಡು ಸರ್ ಹಾಂ, ಯಾಕೆಂದರೆ ಗೊತ್ತಿತ್ತು. ಯಾಕೆಂದರೆ ಅದು 18th ಇಂದ ಇದು ಶೂಟಿಂಗ್ ಆರಂಭ ಅಂತ ನಾನು ಮೊದಲ ಭೇಟಿಯಲ್ಲಿ ಹೇಳಿದರು. ಅದು ಅಲ್ಲ, ಮೊದಲು ನಾನು ಭೇಟಿಯಾಗಿ ಹೋದ್ನಲ್ಲ, ನಾನು ಡೇಟ್ ಕೊಡುವಾಗ ಅದು 18th ನನಗೊಂದು ಬೇರೆ ಕಾರ್ಯಕ್ರಮ ಇತ್ತು ನಮ್ಮ ಹತ್ತಿರ ನನ್ನ ಗೆಳತಿದ್ದು. ಆಗ ನಾನು ಹೇಳಿದೆ 18th ಒಂದು ನನಗೆ ಒಂದು ಡೇಟ್ ಸ್ಲಿಪ್ ಮಾಡಿಕೊಡಿ, ಅದೊಂದು ಆಗೋದಿಲ್ಲ ಅಂತ. ಆಗ ಅವ್ರು ಹೇಳಿದರು, ಇಲ್ಲ ಯಾಕೆಂತ ಹೇಳಿದರೆ ಮೇಡಮು ರಾಜ್ ಶೆಟ್ಟಿಯವ್ರ ಸಮೇತ ಆ ದಿನ ಬರ್ತಾರೆ, ಯಾಕಂದರೆ ಅದು ಗ್ರೂಪ್ ಇದು, ಒಂದು ಸಾಂಗ್ ಇದು, ಏನೋ ಆ ಥರ ಇದಿದೆ, ಎಲ್ಲ ಕಲಾವಿದರು ಕೂಡ ಇರ್ತಾರೆ. ಅವ್ರು ಹೇಳಿದರು ಎಷ್ಟೋ ಜನ ಕಲಾವಿದರು ಇರ್ತಾರೆ ಅಂತ. ಅದರಿಂದಾಗಿ ನೀವು ಕೂಡ ಮುಖ್ಯ ಇರೋದ್ರಿಂದಾಗಿ ನೀವು ಇರಲೇಬೇಕಾಗ್ತದೆ. ನಿಮಗೆ ಈ ಪಾತ್ರ ಬೇಕಾದ್ರೆ ಆ ದಿನ ಅಂತೂ ಬೇಕು, ಬೇರೆ ದಿನ ಬೇಕಾದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೋದು ಅಂತ ಹೇಳಿದ್ರು. ಆದ್ದರಿಂದ ರಾಜ್ ಶೆಟ್ಟಿಯವರು ಸಿನಿಮಾದಲ್ಲಿದ್ದಾರೆ ಅನ್ನೋದು ಆಗಲೇ ನನಗೊಂದು ಸೂಚನೆ ಒಳಗೆ ಗೊತ್ತಾಗಿತ್ತು. ಆನಂತರ ಅದೇ ಮೊದಲಿನ ದಿನ ಬಂದಿದ್ರಲ್ಲಿ ನೆನಪಾಗ್ತಿಲ್ಲ, ಅದು ನಂದು 2-3 ದಿನದ ಅಥವಾ ಅಂದರೆ ಅದು ದೊಡ್ಡ ಗ್ರೂಪಲ್ಲಿ ಒಂದಷ್ಟು ಜನ 200-300 ಜನದ್ದು ಅದು ಅದೇನು ಓಡಿ ಹೋಗ್ತೀವಲ್ಲ ಆ ಸೀನು ಯಾವುದೋ ಒಂದು ಇತ್ತು. ಆನಂತರ ಒಂದಷ್ಟು ದಿನಗಳ ಚಿತ್ರೀಕರಣದ ನಂತರ ಅವರ ಪಾತ್ರ ಬರುವಂಥದ್ದಿತ್ತು. ಅಲ್ಲಿ ಅದು ನಮ್ಮ ಮನೆಗೆ ಬರುವಂಥದ್ದು ಅಂದರೆ ನಮ್ಮ ಜೊತೆಗೆ ಇರುವಂಥದ್ದಲ್ಲ. ಆಗ ಅವರು ಬಂದಾಗ JP ಸರ್ ಅವ್ರನ್ನ ನಾನು ಪರಿಚಯ ಮಾಡಿಕೊಟ್ರು, ಬೇಬೇಕ ಅಂತೇಳಿ. ಅಲ್ಲಿ ನಾನು ಬೇಬೇಕನೇ ಅಂತ ಈಗಲೂ ಬೇಬೇಕ ಅಂತೇಳಿ ಕರೀದು. ಆಗ ಸರ್ ಮಾತಾಡಿದರು. ಮತ್ತು ಅವರು ಅದರ ಮೊದಲು ನಾನು ಅಭಿನಯಿಸಿದ್ದನ್ನು ನೋಡಿದ್ರು ಕಾಣಿಸುತ್ತೆ. ಹೇಳಿದರು ಚೆನ್ನಾಗಿ ಬಂದಿದೆ ನಿಮ್ಮ ಪಾತ್ರ, ಚೆನ್ನಾಗಿ ಮಾಡಿದಿರಿ ಅಂತೆಲ್ಲ. ಮತ್ತೆ ಕುಟುಂಬದ ಹಿರಿಯರು ಅಥವಾ ಒಬ್ಬ ಸದಸ್ಯರಿಗೆ ಅವರು ಸಹ ನಮ್ಮ ಜೊತೆ ಎಲ್ಲರೂ ಯಾವುದೇ ಹಮ್ಮು ಬಿಮ್ಮುಗಳೆಲ್ಲ ಹೌದು. ಮತ್ತು ನಾನು ಅವರಲ್ಲಿ ಎಂಥದ್ದು
ಸಿರಿ ಮನಸ್ಸು, ಶ್ರೀಮಂತ ಮನಸ್ಸು ಅಂತ ಹೇಳಿದರೆ ಎಲ್ಲ ಕಲಾವಿದರ ಜೊತೆಯಲ್ಲಿ ಅತ್ಯಂತ ಆತ್ಮೀಯವಾಗಿ ಮತ್ತು ಯಾವುದೇ ಹಮ್ಮು ಬಿಮ್ಮುಗಳಿಲ್ಲದೆ ತುಂಬ ಚೆನ್ನಾಗಿ ಅವ್ರು ನೋಡಿಕೊಂಡು ಡೌನ್ ಟು ಅರ್ತ್ ಅಂತ ಏನು ನೀವು ಇಂಗ್ಲೀಷಲ್ಲಿ ಹೇಳ್ತೀರಲ್ಲ, ಅದು ನಿಜವಾಗಿ ಇರೋದು ಹೇಗೆ ಅನ್ನೋ ರೀತಿ ನನಗೆ ಅನ್ನಿಸಿತ್ತು. ನನಗೆ ಅಂಥ ಒಬ್ಬ ಮನುಷ್ಯನನ್ನು ನಾನು ಅಲ್ಲಿ ಕಂಡೆ, ಅಂಥ ವ್ಯಕ್ತಿತ್ವವನ್ನು. ತುಂಬ ಚೆನ್ನಾಗಿ ನಮ್ಮ ಜೊತೆಗೆ ಇರ್ತಿದ್ರು, ನಮ್ಮ ಜೊತೆ ಊಟ ಮಾಡ್ತಾಯಿದ್ರು, ಎಲ್ಲರ ಕಲಾವಿದರೊಟ್ಟಿಗೆ ಹಾಸ್ಯ ಮಾಡ್ತಿದ್ರು, ತಮಾಷೆ ಏನಾದರೂ ಮಾಡಿ ನಗಾಡಿಸ್ತಿದ್ರು. ಕೆಲವೊಮ್ಮೆ ನನಗೆ ಅಭಿನಯದ ಕೆಲವು ದೃಶ್ಯಗಳು ಕೂಡ ಇವರು ನಿಜವಾಗಿ ಹೇಳ್ತಿರೋದಾ ಅಥವಾ ಅಭಿನಯನ ಅನ್ನುವಂಥ ಸಂಶಯ ಬರುವ ರೀತಿಯಲ್ಲಿ ಅವರು ಅಭಿನಯಿಸ್ತಿದ್ದಾರೋ ಅಥವಾ ಅಭಿನಯದ ಮೂಲಕ ಅಲ್ಲಿ ಏನು ಗುರೂಜಿ ಮಾತಾಡ್ತಿರೋದು ಅಲ್ಲ ರಾಜ್ಬಿ ಶೆಟ್ಟಿಯವ್ರು ನನ್ನ ಹತ್ರ ಮಾತಾಡ್ತಿರೋ ಅನ್ನೋ ಸಂಶಯ ಬರುವ ರೀತಿಯಲ್ಲಿ ಕೆಲವು ಸಂದರ್ಭಗಳು ಬರೋದಿತ್ತು. ತುಂಬ ಚೆಂದ ಅನುಭವ ಅದು. ಆ ಹಳ್ಳಿ ಆ ಮನೆಯವರದ್ದಿರ್ಬೋದು, ನಮ್ಮ ಕಲಾವಿದರದ್ದಿರ್ಬೋದು, ತುಂಬ ಚೆನ್ನಾಗಿರುವಂಥ ಅನುಭವ. ಆ ಮನೆಯವರು ಕೂಡ ತುಂಬ ಚೆನ್ನಾಗಿದೆ. ನನಗೊಂದು ನನ್ನ ಮನಸ್ಸು ನಂದು ಮೊದಲಿನ ಶೆಡ್ಯೂಲೇ ಇತ್ತು. 3 ಶೆಡ್ಯೂಲ್ಗಳಲ್ಲಿ ಮಾಡಿದರು. ಪ್ರಥಮ ಶೆಡ್ಯೂಲಲ್ಲಿ ನಮ್ಮದು, ಯಾಕಂದರೆ ಆ ಮನೆಯಲ್ಲಿ ಬರುವಂಥ ಚಿತ್ರೀಕರಣ ಆದದಲ್ಲ, ಆ ಮನೆಯಲ್ಲಿ ಅದು ನಮ್ಮ ಮನೆ ಅದರಿಂದಾಗಿ ಅದು ನಮಗೆ ಮೊದಲಿದ್ದು. 2ನೇ ಶೆಡ್ಯೂಲಲ್ಲಿ ನನಗೆ 2 ದಿವಸ, ಮತ್ತೊಂದು 3ನೇ ಶೆಡ್ಯೂಲಲ್ಲಿ 1 ದಿನ ಇತ್ತು. ಆದರೆ ಮೊದಲಿನ ಶೆಡ್ಯೂಲಲ್ಲಿ 18-20 ದಿವಸ ಇದ್ದಿರಬೇಕು ಮೋಸ್ಟ್ಲಿ. ಹೌದು. ಅಲ್ಲ, ನನಗೆ ಅವರು ಆ ರೀತಿ ಯಾವ ರೀತಿ ಅದರ ಬಗ್ಗೆ ಪ್ಲ್ಯಾನ್ ಮಾಡಿದರೂ ಗೊತ್ತಿಲ್ಲ. ಆದರೆ ನಾನಿದ್ದಂತಹ ಪ್ರಥಮ ಶೆಡ್ಯೂಲಲ್ಲಿ ಈ ದಿನ ಇಷ್ಟು ಆಗಬೇಕು ಅಥವಾ ಈ ಥರದ್ದು ಇಂಥ ಕಲಾವಿದರು ಇಂಥ ದಿವಸ ಇಂಥ ಕಲಾವಿದರು, ಯಾಕಂದ್ರೆ ನನಗೆ ಮೊದಲೇ ಡೇಟ್ ಕೊಟ್ಟಿದ್ರು ನೋಡಿ, ಅದು ಕರೆಕ್ಟಾಗಿ ಅದೇ ರೀತಿ ಶಿಸ್ತುಬದ್ಧವಾಗಿ ನಡೀತಾ ಹೋಗ್ತಾಯಿತ್ತು ಅಂತ. ಉಳಿದವರಿಗೆ ರಿಹರ್ಸಲ್ ಆಗಿದೆ ಅಂತೆ. ಅದೇ ನಾನು ಕೊನೆಯ ಕ್ಷಣದಲ್ಲಿ ಸೇರ್ಪಡೆಯಾಗಿರೋದು, ಅದರಿಂದಾಗಿ ನನಗೆ ಅಷ್ಟು ರಿಹರ್ಸಲ್ ಅಂತೇಳಿ ಇದಾಗಲಿಲ್ಲ. ಆದರೆ ಅದೇ ಫಸ್ಟ್ ಭೇಟಿಯಲ್ಲಿ JP ಸರ್ ನನಗೆ ಕತೆ ಬಗ್ಗೆ ಮತ್ತು ನನ್ನ ಪಾತ್ರದ ಬಗ್ಗೆ ನನಗೆ ವಿವರಣೆ ಕೊಟ್ಟಿದ್ದರು. ಉಳಿದವ್ರಿಗೆ ಆಗಿರ್ಬೋದು, ಗೊತ್ತಿಲ್ಲ ನನಗೆ ಅದರ ಬಗ್ಗೆ ವಿವರಣೆ. ಯಾಕಂದರೆ ಎಲ್ಲರೂ ಮೊದಲೇ ಆಯ್ಕೆ ಆಗಿದ್ದರು, ನಾನೇ ಕೊನೆಯ ಆಯ್ಕೆ ಅಂತ ನಾನು ಅಂದ್ಕೊಳ್ಳೋದು. ನೈತಿಕತೆ ಅಂದರೆ ಅದೇ ಅಂದರೆ ಒಂದು ಸಿನಿಮಾಗಳಲ್ಲಿ ಹೇಗೆಂದರೆ ಸಿನಿಮಾವನ್ನು ವೈಭವೀಕರಿಸಲಿಕ್ಕೋಸ್ಕರ ನಾವು ಕಾಸ್ಟ್ಯೂಮ್ ಕೆಲವೊಮ್ಮೆ ರೆಡಿ ಮಾಡೋದು ಇರ್ಬೋದು. ಆದರೆ ಇದು ಒಂದು ಹಳ್ಳಿಯಲ್ಲಿ ಬದುಕುವ ಜನರ ಬದುಕೋದು, ಅದನ್ನೇ ನಾವೇ ನೀವು ಒಂದು ಹಳ್ಳಿಗೆ ಬನ್ನಿ, ಇಲ್ಲಿ ಹೇಗೆ ನೈಟಿ ಹಾಕ್ಕೊಂಡು ಹೇಗೆ ಒಂದು ಹಳ್ಳಿಯಲ್ಲಿ ಈಗೆಲ್ಲ ಸ್ವಲ್ಪ ವಸ್ತ್ರಗಳು ಬದಲಾಗಿರ್ಬೋದು, ಆದರೆ ಹಳ್ಳಿಗೆ ಹೋಗಿ ಅಲ್ಲಿ ಹೇಗಿದ್ದಾರೆ ಅದನ್ನೇ ಯಾವುದೇ ವೈಭವೀಕರಿಸೋದು. ನೀವು ಮೇಕಪ್ ನೋಡಿ, ಬರೀ ನೈಟಿ ವಸ್ತ್ರದ ಬಗ್ಗೆ ಯಾಕೆ ಹೇಳ್ತೀರಿ? ನಮ್ಮ ಮೇಕಪ್ಗಳು ಇರ್ಬೋದು, ಯಾವ ರೀತಿ ಹಳ್ಳಿಯಲ್ಲಿ ಸಹಜವಾಗಿ ಹೇಗಿರ್ತಾರೋ ಆ ಸಹಜತೆಯನ್ನೇ ತಂದಿದೆ, ಅದರಿಂದಲೇ ಅದು ಗೆದ್ದಿದೆ ಅಂತ ನಾನು ಅಂದ್ಕೊಳ್ತೇನೆ. ಈಗ ಗೆದ್ದ ನಂತರ ಹೇಳ್ಬೋದು ನೈಟಿ ಬರೀ ನೈಟಿ ಮತ್ತು ಸೀರೆಲೆ ನಾನು ಕೇಳಿದ್ದೇನೆ. ಆದರೆ ಅದೇ ಸತ್ಯ ಅನ್ನೋದು ಎಲ್ಲಿ ವೈಭವೀಕರಿಸ್ಬೇಕು, ನೀವು ಅದನ್ನು ರಿಚ್ಚಾಗಿ ತೋರಿಸ್ಬೇಕು ಅನ್ನೋಗೋಸ್ಕರ ಯಾವುದನ್ನು ತುರುಕಲಿಲ್ಲ. ಏನು ಸಹಜವಿದೆಯೋ ಅದನ್ನೇ ತೋರಿಸಿದ್ದಾರೆ ಅಂತೇಳಿ, ಅದು ನಿರ್ದೇಶಕರ ಶಕ್ತಿ ಅಂತ ನಾನು ಅಂದ್ಕೊಳ್ತೀನಿ. ನನ್ನ ಫಿಲ್ಮ್ ಹಿಟ್ಟಾಗಬೇಕು ಅಂತ ಹೇಳಿಗೋಸ್ಕರ ಅದಕ್ಕೆ ಏನೋ ಸ್ವಲ್ಪ ಜಾಸ್ತಿ ಮಾಡೋ ಅಂಥದ್ದು ಏನೂ ಮಾಡಿಲ್ಲ ನೋಡಿ. ಸಹಜವಾಗಿ ಏನಿದೆ ಅದನ್ನು ಎಷ್ಟು ಏನು ಸತ್ಯವನ್ನು ಹೇಗೆ ತರ್ಬೋದು, ಅಥವಾ ಒಂದು ಬದುಕನ್ನು ಹೇಗೆ, ಹಳ್ಳಿಯ ಬದುಕನ್ನು ಹೇಗೆ ನಮ್ಮೂರು ಎಷ್ಟು ಚೆಂದ ಅನ್ನೋದು, ಆ ಚೆಂದ ಅಂದರೆ ಈ ಎಲ್ಲವೂ ಕೂಡ ಬರ್ತದೆ ಅಂತ ನಾನು ತಿಳ್ಕೊಳ್ಳೋದು. ಈ ನೈಟಿಗಳು, ಇದು ಅವ್ರು ಬದುಕುವ ರೀತಿ, ಆ ಬೇಬೇಕನ ಹೆದರಿಕೆ ಇರ್ಬೋದು, ಅವಳು ಓಡೋದಿರ್ಬೋದು, ಅಥವಾ ಊರಿನ ಅಶೋಕನ ಗೆಳೆಯರಿರ್ಬೋದು, ಆ ಗೋಡಂಗಡಿ ಇರೋದು ಎಲ್ಲ ಸೇರಿ ಆ ಹಳ್ಳಿ ಊರಿನವರಂತಲ್ಲ, ಎಲ್ಲಿ ಹೋದರೂ ಈಗ ಬೇಬೇಕ ಅಂತ ಆ ಒಂದು ಹೆಸರು ನನಗೆ ಇನ್ನೊಂದು ಒಳ್ಳೆಯ ಪಾತ್ರ ಸಿಗಬೇಕು ಅನ್ನೋ ಈ ಬೇಬೇಕ ಸ್ವಲ್ಪ ಮಸ್ಕಾಗಬೇಕಾದ್ರೆ ಎಲ್ಲಿ ಹೋದರೂ ಕೂಡ ಈಗ ನೋಡಿಕೊಳ್ಳಿ ನೀವು ಬೇಬೇಕಲ್ಲ ಸೂಫ್ರಮ್ಸು ಅಂತ ಕೇಳ್ತಾರೆ. ಇದರ ಬಗ್ಗೆ ಖುಷಿ ಇದೆ ನನಗೆ. ಒಂದು ಪಾತ್ರದಿಂದ ಒಬ್ಬ ಕಲಾವಿದನಿಗೆ ತಾನು ನಿರ್ವಹಿಸಿದಂಥ ಒಂದು ಪಾತ್ರದಿಂದ ತನ್ನನ್ನು ಗುರುತಿಸ್ತಾರಂದರೆ ಅದು ನಿಜವಾಗಿಯೂ ಅವನಿಗೆ ಖುಷಿ ಕೊಡುವಂಥ ಸಂಗತಿ. ಹಾಗೆ ಸಹಜವಾಗಿ ನನಗೆ ಖುಷಿ ಇದೆ. ಜೊತೆಗೆ ಆ ಖುಷಿ ಜೊತೆಗೆ ನನಗೊಂದು ಇಂತಹ ಪಾತ್ರವನ್ನು ಕೊಟ್ಟಂತಹ ಏನು ಲೈಟರ್ ಬುದ್ಧ ಸಂಸ್ಥೆ ಇರ್ಬೋದು, JP ಸರ್ ಇರ್ಬೋದು, ಅವ್ರ ಬಗ್ಗೆ ಕೂಡ ಒಂದು ಕೃತಜ್ಞತೆ ಒಳಗಿಂದ ಇದೆ.